ఏమనతనే కడపడు కాటి పోదు ఆయన విషయం ముగిపులమ్మ ಮಿಕ್ಕಿರಬಂಡಿ ಅಪ್ಪ ಎನ್ನ ಮಿಕ್ಕಿ ಬಂಡಿನ ಅಕ್ಕ ಈ ಬಣ್ಣ ಬೇಲೆಗೆ ಯಾನು ಇಂಚಿನ ಮೂಡದ ಮಲ್ಪೆ ಈ ಬಣ್ಣ ಬೇಲೆಗೆ ಎನ್ನ ಸರ್ವ ಸಮರ್ಪಣೆ ಈ ಬಣ್ಣಕ್ಕೆ ಹೋಯ್ತು ಅರ್ಥ ಬಂಪುಜಿ ಈ ಎಂಚ ಬಣ್ಣ ಅಂಚ ಮೇರೆ ನಂಬೇನೆ ಆಯ ಕಾಟುಬಿಡಿ ಅಕ್ಕ ಬೇಲೆ ಆನು ಕಾಡಿದ್ರು ಮುರ್ಗುಲು ತಿನ್ನ ಮುಗಿತಾನೆ ಇಂಚನ್ನು ಸಂತೋಷ ಇರುತ್ತೆ ಏಪಲ ಒಂದೇ ಸಲ ಒಂದು ಪಿಣಿಯ ಒಪ್ಪತ್ತು ಊಟ ಹೆಂಗೆ ಆಯ್ ಸೈತ್ಯನ್ನು ಕೇಳಿದಾಗ 3 ಸಲ ಉಂಡೆ ಆಂಡ ಇತ್ತದುಲೆ ಇತ್ತ ಅವಸ್ಥದುಲೆ ಆಯ್ ಪ್ರಗತಿನ ಎಂತ ಮತ್ತೆ ಅಪ್ಪ ಮರಿಗಲ್ಲ ಉಳಿದಾರಿಗೆ ಭುವನೇಶ್ವರನ ಬೊಂಡಿಗೆ ಆಳು ತುಯ್ಯರಿಗೆ ಮೇಲೆ ಲಿತಮೋಯಿನಿ ಲಿತಬಹುದು ಆ పెద్దన విషయ దానన్నన ఎంకి ಹೋಗ್ತಾರಿಜ್ಜರ ಮುಜಗೆ ನಾಡಿಂದ పోయాలి ನಾಡಿಂದ పోయినాಡ ನಾಡಿಂದ పోయినట్టు ಅವಳು ಮಾತ ಅಂಚಂಚ ಮಾತ ಆಡಿ ಅಲೇನೆ ಈ పెద్ద కడదిలాడు ಮದುವೇಡ ಇತ್ತ ದಾನೆ ಆಳ ಅಂಚಿ ಹೋಗ್ತೀನಿ ಇಂಚಿ ಬರ್ತೀನಿ ದಾನ್ಯಕ್ಕಲ್ಲಕತ್ತೆ ಈಗ ತುಂಡ ಮಂಡೆ ಇಚ್ಚಾము ಮಂಡೆ ಬಿಚ್ಚದ ಅದನ್ನ ವ್ಯವಸ್ಥೆ ಮಲ್ಪೊಚ್ಚ ಮೊಲ ನಿಂಚಿನೇ ಬಿಡಲಿಯ ಮದುವೆಯಾದ ಬರ್ತದ ಕೆಲವು ದಿನ ಇಜ ಅತ್ತೆ ಒಂಜಿ ಕತೆ ಉಂಡು ನಿಕಲು ಊರು ನಿಂಚ ಉಂಡಂದ ಬರ್ತಜಿ ಅದೇ ಮಗಳೆಲ್ಲ ಎಲ್ಲ ಉಂಡು ಮೋಲಜಿ ಆಯೆಲ್ಲ ಒತ್ತೊಂಡಲತ್ತ ಮೋಲು ಮಾಡೋದು ಮಗಲೇ ನಿಂದು ಯಾರು ಎನ್ನು ಮೋಲು ಆ ವಿಷಯ ಎನ್ನಿಯಲು ಆಯ ಉಲ್ಲೇಚ ಅಬ್ಬ ಜ್ಞಾನದ ದೇಕರಲ್ಲಿ ಮೂಲಿಂಚಿ ಎನ್ನಿಯಲು ಆಹಾ ಮುಕ್ತ ಐಶ್ವರ್ಯ ಮುಕ್ತ ಸಂಪತ್ತು ಮುಕ್ತ ಅಧಿಕಾರವಿದ್ದಾಗ ಆಸೆ ಮತ್ತದ ಈ ಬೆತ್ತನ ಉತ್ತರ ಮೇಲೆ ದಾರತ್ತು ಅಂಚಂಡ ಈ ರಾಜೇಶ್ವರದ ಮಲ್ಲಗೊಬ್ಬ ನಡಪ್ಪ ಮೂಲು ಬಾಳ್ವೆ ಮಲ್ತಳ್ಳತ್ತ ಏಳಿಗೆ ಅಗ್ನಿ ಮದ್ಮೆ ದಿನೇತಾಂಡು ಇನಕ್ಕೆ 25 ದಿನ ಮದುವೆ ಆದಾಗ ಪ್ರಥಮ ರಾತ ಆತನ ಬಿಡ್ತಾನೆಯಾನು ದಯವಿಡು ಆಳಮೇವಲ್ಲಿ ಆಣ ಬಣ್ಣ ಒಟ್ಟಿಗೆ ಆಣತ್ತ ಸಂತಾನಾಪಿನಿ ಆಂಡ ಇಂಚಿನೇ ಏತ್ ಸಮಯ ಕಾಪುನು ಇಂದಿನೇ ಕತೆ ಮುಗಿಪೋಡು ಇಂಚನ ವ್ಯವಸ್ಥೆ ಮಲ್ಪೋಡು ಇಂಚಿಂದ ಆಲೋಚನೆ ಮರ್ತದೆ ವ್ಯವಸ್ಥೆಗೆ ದಿನ ಈ ದಿನ ಸುದಿನ ನಾಳೆ ಎನ್ನುವುದು ಬಲು ಕಷ್ಟದ ದಿನ ಲೆಪ್ಪಚರಣೆ ಬೋನಾ ಅಲ್ಲ ಮದುವೆ ಹಿಡ್ಬೇಕದಾಲಜ್ಜಿ 14 ಜನ ಸುತ್ತೈತ ಮಪ್ಪನು ಏ ಪತ್ತು ಅಲ್ಲ ಕನ್ನಡದಿದ್ರೆ ಕುಲ ಮನೆ ಕೊಡಂದು ದಾದಕ್ಕೆ ಕೊಡದು ಮಲ್ಪಡಪ್ಪ ಎತ್ತಿನ ಅವಡೆ ಒಂತ ದಿನತ್ತ ಬರ್ತನದೆ ಮಾಮಿ ಸುತ್ತೈತೆ ಬದಲ್ ಮಾಡ್ತಾರ ಸುತ್ತೈತೆ ಬದಲ್ ಮಾಡ್ತೆ ಪೂರ ಏನು ರಕ್ತ ಅಂತೆ ನಿಕ್ಕನ್ನಿರು ಮಾಮಿ ಇಲ್ಲಿ ಬರುದು ಏನ ಮಾಮಿ ಯಾನು ಇಲ್ಲ ತೋಲಿರ್ತದೆ ಮಾಮಿ ದೇವರೇ ದಾದ ವಿಶೇಷಂದು ಮಾಮಿ ಉಳೈಬೇತೇನೆ ಬಿಡೈಬೇತೇನೆ ಉಳೈಬೇತೇನೆ ಬಿಡೈಬೇತೇನೆ
ಎನ್ನ ಮುಟ್ಪ ಯಾರು ಹೇಳ ಒಕ್ಕ ಪೂಲೈದ ವ್ಯವಸ್ಥೆನೇ ಬೇತೆ ವಿಧೇದ ವ್ಯವಸ್ಥೆನೇ ಬೇತೆ ಮಾಮಿ ಒಂಜಿಲ್ಲದ ಗೃಹಿಣಿ ಅತ್ತ ಇದು ಪುರಾಣಕ್ಕೆ ಏನ ಅಂದ ಮಯ ಮಂಟಪ ಅಂದು ಅಂದಂದೆ ಓಹೋ ಅಂದ ಪಂಪಿನ ಕೇಳ್ತೆ ಮಾಮಿ ಬಲೆ ಉಂಡ ನಮಗೆ ತಿನ್ನನ ಮಲ್ತೆ ಸಾದೆ ಮಾಮಿ ಓ ಮದುವೆ ಅದು ಎತ್ತಿನಾಡಿ ಮದುವೆ ಅದು ಏತ ದಿನ ಉಂಟು ಮಾಮಿ ಇದೆ ಓ ಮೂಜಿ ಶನಿವಾರ ಕಡಪುಜ ಓ ಹೋ ಹೋ ಕರೀಲಿ ಅಂದಪ್ಪ ಓ ಎಂಗ್ ಗೊತ್ತೇ ಇಜ್ಜಿ ಕೊಂಡಕ್ಕೆ ಸೇರದಲ್ಲ ಸಾದೆ ಮಾಮಿ ಇನಿ ದಿನ 21 ದಿನ ಅಂಡೆ 21 ದಿನ ಅಂಡೆ ಓಡೆಯನ್ನು ಜೋಯಿಸಿರಡೆ ಪೋಯೆ ಇನಿ ದಿನ ಹಾವು ಮಾಡ್ಲಿರೆ ಮಾಮಿ ಇದು ಶನಿವಾರಕ್ಕೆ ಶನಿವಾರ ಎಂಟು ದಿನ ನಿನ್ನ ಪತಿನ ಜೋಚವರ ಬುಡುಂದಾಂಡ ದಾದ ಪಂಡರ ಮಾಮಿ ಮಂಡ ಈ ದಿಸಿ ಉಂಡತ್ತ ಅಂದೆ ದಿಸಿ ಮಾತ್ರ ಪೋಡು ಮಗ ಬಲೆ ಓ ನಿಕ್ಕ ಶುಕ್ರ ದಿಸಿ ಪತ್ತನ ಮಗ ಶುಕ್ರ ದಿಸಿ ಅನ್ನಂಗೆ ಪಂಡ ನಿಂತ ಅರ್ಥ ಆಯ್ತು ಮಾಮಿ ನಿಕ್ಕ ಕಾಲ ಬತ್ತಡಿಯಾ ಎಂತ ಕಾಲ ಹೆಚ್ಚಿನ ದಾದ ಮಾಮಿ ನಿಕ್ಲು ಆಣಗೊಂಡು ಒಟ್ಟಿಗೆ ಸಂತಾನ ಬೆಳವಣಿಗೆ ಆಗಲಿ ಕಾಲ ಬರ್ತವೆ ಪೋಲೆ ಮಾನಿಯವರ ಓ ಮಾತಂದ್ರೆ ಅವಲ್ಲಿ ಆರು ಪೂಲೆ ಕೊಡು ಅದನ್ನ ಉಪ್ಪರಿಗೆ ಮತ್ತೆ ಪೋತೀರಾ ಅವಳೆ ಬೋಲೆ ಸಿಂಗಾರ ಉಪ್ಪರಿಗೆ ದಾದವು ದಾದವು ಅಲ್ಲಿ ಸ್ವಲ್ಪ ಕಡಿಮೆ ದಾದ ದಾದ ಮಾಮಿಯವು ನಿಕ್ಲೈನಿ ಕುಮಾರ ಆಗ್ತಾ ಇದ್ದೀನಿ ಮಗ ಒಂದು ದಾದೆ ಮಾಮಿ ತೂಲಗೆ ದಾದ ಒಂದು ಅಮೃತ ಅಮೃತನೇ ಓ ದೇವ್ರಿ ಕಬಳ್ತಿ ಬಿತ್ತದ ಕಬಳ್ತಿ ಬಿತ್ತದ ಬೇರೆ ಮಾಮಿ ಈಗ ಸಂತೋಷ ಅಂಡೆ ದಾಯಿ ಸಂತೋಷ ಒಂದುಂಡು ಗೊತ್ತುಂಡೆ ಈ ಬೂಡುಗ ಬತ್ತದ ಯಾನು ಏಪ ಬತ್ತದ ಪೊಗ್ಗೆನಾ ಈ ಬೂಡುದ ಮಹಾಲಕ್ಷ್ಮಿ ಆತ ಬತ್ತದ ಪೊಗ್ಗಿನಾಲಿ ಯಾನು ಆಂಡ ಮಾಮಿ ಇರು ಅಂದನ್ನ ಆಂಡಲ ಏನನ್ನು ಅಪ್ಪೆಲೆಗೆ ತಗೊಂಡು ಬರ್ತೊಂದಿಲ್ಲ ಮಾಮಿ ఈయన పాత్రకి ఉన్నగా ఈయన నా దింగిన మనసును తెలియన్నగా ఇంక మస్తు సంతోష ఉంటుండు మామి మస్తు సంతోష ఉంటుండు మామి ಓ ಅಡೆ ಬೋದು ನೇನೆ నేను ఆరెక్కురుడే ಅದಲ್ಲ ಈ ಮುಟ್ಟಡ ಇದು పేరు మామి అప్పుడు నీకు బಣ್ಣ బదలాదిపోతున్నత్తా ಬಣ್ಣದ ಅವ್ವ ಹೌದಾ ನಿಂಚಾತೀನಿ ಅವು ಕಲ್ಲು ಸಕ್ಕರೆ ಕೆಂಪು ಪುತ್ತಿವೆ ಅಂಚೆ ಮಗ ದಯವಿಟ್ಟು ಬೋಲ ಕಪ್ಪ ಕಟ್ಟಿಂಡು ಅಂದಂದಂಡೆ ಸರಿ 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 ಕಲ್ಲು ಸಕ್ಕರೆ ಪಾಡ್ದರೆ ಮಾಮಿ ಇರುಡಿಗೆ ಪಾತ್ರೆ ಬಂತೇವೆ ಒಂದು ಆರೇ ಪರುಡೊಂದು ಪಂಡರತ್ತ ಅಂಚೊತ್ತಿಗೆ ಪಂಪಿನಕ್ಕೆ ಅಂತೆ ಇಂಚಗೆ ಕಂಡನೆ ಬಿಡಿದು ಒಟ್ಟುಗಾದ ಪರುಡಿಗೆತ್ತೆ ಆರು ಪಡೆದ ಬೊಕ್ಕ ಬೊಡೆದು ಇಂಚೂರು ಪರುಡಿಗೆತ್ತೆ ಎಂಕಿಲ ಮುತ್ತ ಊರ್ದ ಕಿರ್ಮ ಮಗವು ಅಂತ ಇಂಕ್ಲ ಉರುಡು ಶಿವಭಾರತಿ ನಮ್ಮನತ್ತ ಅಂದೆ ಅಂಚೆ ಅವ ಬಲ್ಲಿ ಇನ್ನುಂಡು ಅಂದೆ ಬೊಕ್ಕ 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 ಅಂದೆ ಆಯಾಯ ಮನೆತನಗೂ ಬೋಡಾಪಿಲಿಗೆ ಆಯಾಯ ಆ ಇಲ್ಲಿಗೆ ಬತ್ತಿನ ಪೊಣ್ಣು ಜೋಕುಳು ಕಿರ್ಮ ಕಿರ್ಮ ಅತ್ತೆ ಅಲ್ಲ ಪೋಲ ಮಾಮಿ ದಾದಾ என்ன பெத்தீரு என்ன நாச்சிಗೆ ಮಾಮಿ ಬಣ್ಣನ ರಾಗರೆ ನಾಚಿಗೆ ಸುರು ಅಂಚಿನ ಮಗ ನಾಚಿಗೆ ಬೊಕ್ಕ ಮಾತರಿ ಬರೋಣೊಂದೇ ಇಜ್ಜಿ ಮಾಮಿ ದಾದ ಮಗ ಇರು ಶುರು ಕಾದು ಇಂಚ ಕಡಪಡಿಯರ ಬಲ್ಲಿ ಇನ್ನೊಟ್ಟಿಗೆ ಇರು ಬರ್ತಾರ ಯಾರ ಮಕ್ಕಳೇ ಬಾಲೆ ಮಾಮಿ ಓ ಮಗ ಆಡಿ ಇರು ಬಲ್ಲಿ ಅಂದ ಇರು ಬತ್ತಿಗೆ ನಾನು ಬೇರೆ ಕೊಡ ಪೂಜಾರಿಗೆ ಬಲ್ ಬರ್ಬರೆ ಹೋಯ್ ಎಲ್ಲ ನಡಕೊಡು ಹೊಸ ಮದಿ ಮೇಲಂತ ಹಾವು ಮಮ್ಮಿ ಹೊಸ ಮನೇಲಿ ಮಾಡಬೇಡ ನಾನು ಜಾನದ ಲೆಕ್ಕ ಹಾವು ಅವ ಮೆಲ್ಲ ಮೆಲ್ಲ ಅದೊಂದು ಬಲ್ಲ ಆಯ್ತು ಮಾಮಿ ಏನಾದ ಇರುವಲ್ಲಿ ತಗೋತೀನಿ ಮಾಮಿ ನನ್ನ ಯಾರೇ ಹೋಗಿ ಇರ್ತಿದೆ ಅಂತ ಓ ಕರ್ತೇನೆ ಈ ಒಟ್ಟಿಗೆ ಓಡೆ ಮಾಮಿ ಅದೆತ್ತಲ್ಲ ನಾನು ಈ ಮದುವೆ ಮಾಡ್ತೇವೆ ನೋಡು ನನ್ನ ಯಾಕೆ ಕೋಪೆ ಮಾಮಿ ಅವೇ ಇಡೀ ನಾಚಿಕೆ ಅಂడి ಬರ್ತೆ ಮಾಮಿ ಜಾಸ್ತಿ ಇರ್ಕೊಂಡಾಗ ಬಾಗಿಲು ಚೂರು ಓರಿ ಮಲ್ತಾನೆ ಯಾವ ಓದ್ಕೋತೀನಿ ಯಾರ ಮೊಲ್ಲ ಬಾಕಿಲು ಬಂದವಳ ಮೊಲ್ಲ ಜೀವನದ
అయ్యో అని చాపుండే అవు పొన్నే పాడోడాయి పొన్నగా ఆయన కరిమని కట్టును పొన్ను ఆనగ కట్టున కాటి
ಪರಿಮಳ ಅವು ಪರಿಮಳ ಬರ್ತೇನೆ ಬರಲಿ ಬರಲಿ ಬರ್ತೇನೆ ಬರಲಿ. ಅಯ್ಯೋ ಅಮ್ಮ ಓ ರಕ್ತೇಶ್ವರಿ ಬುಡುಪು ಜಮ್ಮ ಈರ ಪಾದನಿ ಯಾರು ಏಪಗಳ ಬುಡುಪಿನಾಲತ್ತೆ ಈರ್ನ ಒಂಜಿ ಅವತ್ರ ಹೊರತಾತಿ ಯಾರು ಪುಟ್ಟದ ಬೈದಿನಾಳೆ ಅಂತಾದಿ ಪುಡಗ ಈರ ಮಟ್ಟಲ್ಲಿ ತಿರುಚರು ಈ ಬಾಳೆ ಏಪಲ ಮುತ್ತೈದೆ ತುರಿಯಾತಿ ಬದುಕುಡು ನಂಪಿಡ ಆಸೆ ಈರಗಿಜ್ಜೆ ಅಮ್ಮ ದಾಯ ನಮಿತ್ತ ಕರುಣಾದೃಷ್ಟಿನ ತೋಜವುಜರಮ್ಮ ದಾಯ ತೋಜವುಜರಿ ಏಪು ಎನ್ನ ಕಟ್ಟಲೆ ಕರಿಮನೆ ಬೂರ್ಣ ಇನಿತ್ತ ಪ್ರಥಮ ರಾತ್ರಿ ದಾನಿಯೇ என்ன கடையத்த காலில் உதகாது கொரியார் அம்மா உதகாது கொரியாரா இಜ್ಜಮ್ಮ ಇಜ್ಜಿ ಇರು ಶಾಂತ ರೂಪಕ್ಕೆ ಬರಡೊಂದು ಪಂಪಿನ ಉದ್ದೇಶಕ್ಕೂ ಬೋಡಾದ ಈರಿಗೆ ಬೋಡಾಪಿನ ಪೂಜೆ ಮಲ್ಪರಿಗೆ ಯಾರು ತುಂಬ ಬರ್ತೀನಾಲೆ ಅಮ್ಮ ಎನ್ನ ನೀರೇ ರಕ್ಷಣೆ ಮಲ್ಪಡು ಈರೇ ರಕ್ಷಣೆ ಮಲ್ಪಡು ಎನ್ನ ಕಂಡ ಈರೇ ಬದುಕಾದು ಕೊರುಡಮ್ಮ ಬದುಕಾದು ಕೊರುಡು ರಕ್ಷಣೆ ಮಲ್ಪಡಿ ರಕ್ಷಣೆ ಮಲ್ಪಡಿ ಸರಿ ಅಮ್ಮ ಇದ ಮನಸ್ಸಿನ ಕಲ್ಲಾದುಕೊಂಡೆ ಅಪ್ಪೆ ಕಲ್ಲಾದುಕೊಂಡೆ ಮೂತಿನ ಮಗಳಾಗಿತ್ತು ನಿನ್ನ ಕಣ್ಣಲ್ಲಿ ಯಾರು ತೆಕ್ಕೊಂಡೆ ಎಲ್ಲ ಕಲ್ಲಿ ಅಭಿಷೇಕ ಮಲ್ತೆ ಆದ ಈ ಬಾಳಿದ ಮಿತ್ತು ಕರುಣೆ ದೀವಂತೆ ಪೋಯರಿ ನನ್ನ ಈರಿಗೆ ಕೂಡ ನೆಂಚಿನ ಒಂಜಿ ಅಭಿಷೇಕ ಅಭಿಷೇಕ ದೇಹದ ಪರಪರಂಚನ ಈ ನೆತ್ತೆತ್ತ ಅಭಿಷೇಕನು ಈರೇನು ಮಲ್ತೊಂದುಲ್ಲೆ ಇನ್ನ ಕಂಟೆನ ಒಟ್ಟಿಗೆ ಯಾನೆಲ್ಲ ಆ ಲೋಕನು ಸೇರೊಂದುಲ್ಲೆ ತೋತಿನಂತರ ಬಂಡೆಗೆ ತರೆಯನ್ನು ತಾಗಾದ ಮಗಳ
ಮದುವೆ ಪ್ರಥಮ ರಾತ್ರಿದ ದಿನ ತಾನಿ ಸಂತೋಷದ ಕಂಡನಗ ಬೇರು ದೊರೆಯನೋ ಬಾಲ ಆ ಬೇರಿಗೆ ನಿನ್ನ ಮಾಮಿ ವಿಷದ ಬೆರೆಸದ ರಕ್ತೇಶ್ವರಿಯಾದ ಯಾದ ಅಮೃತೇಶ್ವರಿಯಾದ ಆ ಬೇರಿನ ಅಮೃತ ಸಮಾನ ಬಂತದೆ ನಿನ್ನ ಕಂಡನಗೆ ಜೀವದಾನ ಕೊಡ್ತೆ ಭಕ್ತಿ ಭಾವಡೆಯನ್ನು ನಮ್ಮೊಂದು ಬಲ ಭಕ್ತಿ ಭಾವಡೆಯನ್ನು ನಮ್ಮೊಂದು ಬಲ ಭಕ್ತಿ ಭಾವಡೆಯನ್ನು ನಮ್ಮೊಂದು ಬಲ ಪುಳಿಸೊಂದು ಪಕ್ಕ ದಾದಿ ಒಂದು ಕ್ಷಣ ಕಾಯಿ ನೆಂಚಿನ ಘಟನೆ ನೆನಪನಾಗ ಇಚ್ಚಪ್ಪ ಇಚ್ಚಿ எனக்கு அந்த பேர் பணத்து கொரியே அந்த பேர் பணத்து கொரியே ఆ పేరును వర్ణించిన ఏరే దాదాను గుర్తుండే ఆ పేరుకు విష ఇస్తుంది అన్న అందప్ప ఎంకల గుర్తాయిచి ఆ విషయం పర్నేడుతాడు అవి ఈ లోపడే పొడుతూ ఆ పర లోపడి చేరుండ నీరు తీరిపోయారు ಸ್ಥಿತಿಗತಿನ ತೂದಿ ಎಂಕು ಬದುಕೆ ರಾಪುಜಿ ತೋಚನಂತಿನ ಕಮ್ಮಗು ಎನ್ನ ತರಿನ ಹಾಕದ ಕೈಪೇನು ಪಂಡಿತ ಅಂತ ಪೋನಗ ಅಪ್ಪೆ ರಕ್ತೇಶ್ವರಿ ಅಪ್ಪೆ ಕೊರಿಯಲ್ಲ ಬತ್ತದ ಪಂಡಿನ ಪಾತಿರ ದಾದವು ಏನ್ ಕೊರ್ಪನಂಚಿನ ಪೇರಿಡು ವಿಷ ಪಾರ್ದು ಕೊಡ್ತಿರಿಗೆ ಎನ್ನ ಮಾಮಿ ಈರ್ನ ಅಪ್ಪೆ ಅವನ ಪರ್ನೇ ತಾತ ಈರಿಗಿಂಚಿನ ಸ್ಥಿತಿ ಭಕ್ತನಿಗೆ ಅಂತ ಆ ಬೇರನು ಅಮೃತನು ಪಾರ್ದ ಅಮೃತೇಶ್ವರಿ ಪಂಡಿತ ಪಡೆ ಈ ಅಮೃತ ರೂಪಡು ನಿನ್ನ ಕಂಡ ನಾನು ಯಾನು ಬದುಕಾಪೆ ಎಂದು ಪಂಡೇರಿ ಅಂಚಾದಿ ಓಡಿಯೊಡ್ಚಿ ಮಗ ಜೀವನು ಕಳೆಯರ ದುಂಬಾ ಹೊಡ್ಚಿ ನಿನ್ನ ಕಂಡ ನಾನು ಯಾರು ಒರಿಸಿಕೊಟ್ಟೆ ಎಂದು ಪಂಡೇರಿ ಐನೂರು ತಾತಿ ಇರು ಬದುಕಿನಾರು ಐನೂರು ತಾತಿ ಇರು ಬದುಕಿನಾರು ಅಪ್ಪನ ಅನುಗ್ರಹ ಬದುಕದು ಬರ್ತಾರೆ ಅದಕ್ಕೆ ಕೂಡ ಕಾರಣ ಏರು ಗೊತ್ತಾನೆ ಬೇಟ ಏರ್ಲತ್ತೆ ಈರ್ನತ್ತೆ ದಾಯಿಂದ ಏರಿ ಗೊತ್ತು ಅರ್ಥವಾಂಡಿ ಆರಿಗೆ ಇಪ್ಪನ ಸಾಜಿ ಒಂಜೇ ಎನ್ನಪ್ಪನ ಅಂತರಂಗಡು ಮನಸ್ಸಡು ಈ ರೀತಿಯಾದ ಕಲ್ಮಶ ಉಂಡೊಂದು ಪಂಡಿತ ಯಾನ ಕಣತ್ತಲ್ಲ ಆಲೋಚನೆ ಮತ್ತೆ ನಾಳೆ ಯಾನತ್ತೆ ಅಪ್ಪನ ಕುರಿತು ಒಂದು ಬತ್ತೆ ಯಾನು ಎನ್ನ ಮಾಮಿಗೆ ಕಣ್ಪಿಡಿಸಿದ ಬೇಗನೆ ಯಾನ್ ದೀರ್ತಿಜಿ ಆಂಡ ಆರ್ನ ಮೋಣದ ತೆಲಿಕೆ ಮನಸ್ಸಡು ಕುರ್ತಲಿನ ದೀವೊಂದು ಮೋಣದ ತೆಲಿಕೆ ಬೇತನೆ ಮಾಮಿ ಬಟ್ಟದ ಕೊಗ್ಗಿ ನಾನು ಮರ್ಮಾಳಿ ಈ ಪೊಣ್ಣನ ಜೀವನ ನೀರು ಏಕ ಕೊಬ್ಬೇರ ಶುರು ಮಾಡ್ತಾರ ಈರಿಗೆ ಸರಿಯಾಗಿ ಮಾಡ್ತದೆ ಅರೆಪ್ಪಲು ಭುವನೇಶ್ವರಿ ಅರೆಪ್ಪಲು ಅಂತ ಬಂತು ಪಾಯ್ತೇನೆ ಅಂದೆ ಆರಿಗೆ ಸರಿಯಾಗಿ ಮಾಡ್ತಾರೆ ಯಾನ ಅರಕು ಬೇಂದಿ ಅಂದೆ ವಾರೀತಿ ಬುದ್ಧಿ ಕಲ್ಪೋಡು ನಿಂಗೆ ಗೊತ್ತುಂಡು ಆನೆ ಒರೋಣೆತ್ತು ಅದೋಟು ಮರ್ಮಲ್ನ ದಾದ ಅಂತ ಬುಕ್ಕತ್ತು